ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಂವಿಧಾನದ ರಕ್ಷಣೆಯ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸುವಂತೆ ಕೆಪಿಸಿಸಿ ನಿರ್ದೇಶನವನ್ನು ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಬಂಟ್ವಾಳ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಜಾಗೃತಿ ಕಾರ್ಯಕ್ರಮ ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಮಾಜಿ ಸಚಿವ ರಮಾನಾಥ್ ರೈ ಮಾತನಾಡಿ, ರಾಹುಲ್ ಗಾಂಧಿ ಅವರ ಮತ ಕಳವು ಕುರಿತು ಹಮ್ಮಿಕೊಂಡಿರುವ ಜಾಗೃತಿ ಕಾರ್ಯಕ್ರಮಕ್ಕೆ ನಮ್ಮ ಬೆಂಬಲವಿದೆ. ಚುನಾವಣಾ ಇಲಾಖೆಗೆ ಮಾತನಾಡಿದಾಗ ಇಲಾಖೆಯೇ ಉತ್ತರ ನೀಡಬೇಕಾದ ನಿಯಮ, ಆದ್ರೆ ಇದಕ್ಕೆ ಬಿಜೆಪಿ ಯಾಕೆ ಉತ್ತರವನ್ನ ನೀಡುವ ಕಾರ್ಯಕ್ಕೆ ಮುಂದಾಗಿದೆ? ಹಾಗಾದ್ರೆ ಬಿಜೆಪಿಯವರು ಮತ ಕಳ್ಳರ ಎಂದು ಪ್ರಶ್ನಿಸಿದ್ದಾರೆ. ಅರ್ಹ ಮತದಾರರಿಗೆ ಅನ್ಯಾಯವಾಗುತ್ತಿದ್ದು, ಪಾರದರ್ಶಕವಾಗಿ ಮತಪಟ್ಟಿಗೆ ಸೇರ್ಪಡೆ ಕಾರ್ಯ ಆಗಬೇಕು ಎಂದು ಅವರು ಒತ್ತಾಯವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ, ಪದ್ಮಶೇಖರ್ ಜೈನ್, ವಾಸು ಪೂಜಾರಿ, ಬೇಬಿ ಕುಂದರ್, ಪಿಯೂಸ್ ಎಲ್ ರೋಡ್ರಿಗಸ್, ಜಯಂತಿ ಪೂಜಾರಿ ಸೇರಿದಂತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಬಾಲಕೃಷ್ಣ ಅಂಚನ್ ಮತ್ತು ಚಂದ್ರಶೇಖರ್ ಭಂಡಾರಿ ಹಾಗೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. 45 ಲಕ್ಷ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಮತದಾರ ಪಟ್ಟಿ ಸೇರ್ಪಡೆ ಆಗಿದೆ. ಈಗ ಬಿಹಾರದಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಮತದಾರ ಪಟ್ಟಿಯಲ್ಲಿ ಕಡಿಮೆ ಆಗಿದೆ. ಮಹಾರಾಷ್ಟ್ರದಲ್ಲಿ ಲೋಕಸಭೆಯಿಂದ ವಿಧಾನಸಭೆಗೆ ಎಷ್ಟೋ ಮತಗಳು ಜಾಸ್ತಿ ಆಗಿದೆ. ಈಗ ಬಿಹಾರದಲ್ಲಿ ಹಿಂದೆ ಇರ್ತಕ್ಕಂಥದ್ದು ಕಡಿಮೆ ಆಗಿದೆ ಅಂತ ಹೇಳೋದು ಕೂಡ ನಾವು ಗಮನಿಸಬೇಕಾದ ಅಂಶ. ಬಹುಶಃ ಇದಕ್ಕೆ ಉತ್ತರದಾಯಿತ್ವ ಇರುತ್ತೆ ಅಂದರೆ ಚುನಾವಣಾ ಕಮಿಷನ್ ಉತ್ತರ ಕೊಡಬೇಕಾದ್ರೆ ಚುನಾವಣಾ ಕಮಿಷನ್. ಬಹುಶಃ ಚುನಾವಣೆ ಯಾಕೆ ದುರ್ಬಳಕೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಅವರ ಕಮಿಟಿ ಒಂದಿದೆ ಅಧ್ಯಕ್ಷರ ಆಯ್ಕೆಯಲ್ಲಿ, ಆದರೆ ಚೀಫ್ ಜಸ್ಟಿಸ್ ಹೊರಗಿಟ್ಟಿದ್ದಾರೆ ಈ ಸಲ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಬಹುಶಃ ಅದನ್ನು ಇರ್ತಕ್ಕಂಥ ಉದ್ದೇಶ ಏನಂತಂದರೆ ಇದು ದುರ್ಬಳಕೆ ಮಾಡತಕ್ಕಂಥ ಉದ್ದೇಶ. ಬಹುಶಃ ಮಹಾದೇವಪುರದಲ್ಲಿ ಅಲ್ಲಿಯ ಲಿಂಬಾವಳಿಯವರು ಶಾಸಕರು ಲಿಂಬಾವಳಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಮಹಾದೇವಪುರದಲ್ಲಿ ಮಾಡಿದ್ದನ್ನು ಇವರು ಹೇಳಿದ್ದಾರೆ. ಅದನ್ನು ಅಲ್ಲ ಅಂತ ಹೇಳಲಿಲ್ಲ, ಅವರು ಅಲ್ಲ ಅಂತ ಹೇಳಿಲ್ಲ. ಮಹಾದೇವಪುರದ ಇದರಲ್ಲಿ ಡೋರ್ ನಂಬರ್ 80 ಲಕ್ಷ ಆದರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಅದರ ಅರ್ಥ ಏನಂತಂದರೆ ಅದು ಆಗುತ್ತೆ ಅಂತೇಳಿ ಒಪ್ಪಿಕೊಂಡದ್ದಾಗಿದೆ. ಇವತ್ತು ಅದು ಇದಕ್ಕೆ ಏನಂತಂದರೆ ಅದನ್ನು ಅವರು ಆಗಿಲ್ಲ ಅಂತೇಳಿ ಅದನ್ನು ಸಾಬೀತುಪಡಿಸಬೇಕು.